ಮುರುಘದಳನೇತ್ರಿ ಜನನಿಯ ಜಯಲಿ ಮಾಲಿನಿಯೋ 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 ಸಕಲವನ್ನು ಅನುಗ್ರಹಿಸಿದವನು ತ್ರಿನೇತ್ರಧಾರಿಯು ತ್ರಿಶೂಲಧಾರಿಯು ಅಂತ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಪರಿಶೋಭಿಸುತ್ತಾ ಇದೆ ನಮ್ಮ ಈ ಶೋಣಿತಾಪುರ. ಪ್ರಸ್ತುತ ಕಾಲದಲ್ಲಿ ಕಶ್ಯಪರವರ 13 ಮಂದಿ ಮಡದಿಯರಲ್ಲಿ ಹಿರಿಯಾಗಿರುವಂತಹ ದಿತಿಯ ದೇವಿ ನನ್ನ ತಾಯಿ ಶೋಣಿತಾಪುರದ ಅಧಿಕಾರ ಪೀಠದಲ್ಲಿ ಕುಳಿತು ಆಳ್ವಿಕೆ ನಡೆಸುತ್ತಾ ಇದ್ದಾರೆ. ಆದರೆ ಈ ಹೊತ್ತೆ ತಾಯಿಯನ್ನ ಗಮನಿಸಿದವಳು ನಾನಿದ್ದೇನೆ. ಏನು ಎನ್ನುವ ಹಾಗೆ ವಿಚಾರವನ್ನು ಅರ್ಥವಿಸಿಕೊಂಡವಳು ಮನೆಯ ಮೂಲೆ ಕೋಣೆಯಲ್ಲೊಂದು ಕತ್ತಲೆ ಕೋಣೆಯನ್ನು ಸೇರಿಕೊಂಡು ನನ್ನ ಮಾತೆ ದಿತಿದೇವಿ ತಪ್ಪಿಸುತ್ತಾ ಇದ್ದಾರೆ. ಏನು ಎನ್ನುವ ಹಾಗೆ ಮಾತೆಯನ್ನು ಕೇಳಿದಾಗ ಅಮ್ಮನಾಡಿದ ವಚನಗಳು ಹೀಗೆ: ಮಗಳೇ ಮಾಲಿನಿ, ಇದಕ್ಕಿಂತಲೂ ಮುಂಚಿತವಾಗಿ ನನ್ನ ಗರ್ಭದಲ್ಲಿ ಕಶ್ಯಪುರಮ್ಮನ ಸ್ವಾತಿ ಮುತ್ತಿನ ಪ್ರೇಮದ ಹಣಿಯು ಚಿಗುರುಳಿದು ಅದೆಷ್ಟು ಪುತ್ರ ಸಂತಾನಗಳನ್ನು ಉದಿಸಿಕೊಟ್ಟವಳು ನಾನಿದ್ದೇನೆ. ಆದರೆ ಹಿರಿಯರಂತಹ ನಮ್ಮ ಆಸೆಯೊಂದು ಆ ಸ್ವರ್ಗಲೋಕದ ಅಧಿಕಾರ ನಮಗೆ ಸಿಗಬೇಕು ಎನ್ನುವಂತಹ ವಿಚಾರದಲ್ಲಿ ಉದರದಂತಹ ಮಕ್ಕಳೆಲ್ಲರನ್ನು ನಾಲ್ಕರಿಗೆ ಕಳಿಸಿಕೊಟ್ಟೆ. ಪರಿಣಾಮವಾಗಿ ಸುರಪಾಲ ಮೋಸದ ನನ್ನ ಮಕ್ಕಳೆಲ್ಲರನ್ನ ಕೊಂದು ಕಳೆದ ಎನ್ನುವಂತಹ ವಿಚಾರಕ್ಕೆ ನಾವು ಶೋಕಿಸುತ್ತಾ ಇದ್ದೇನೆ ಎನ್ನುವ ಹಾಗೆ ಆ ಹೊತ್ತಿಗೆ ಅಮ್ಮನಿಗೆ ಧೈರ್ಯದ ಮಾತುಗಳಿಟ್ಟವಳು ನಾನು. ಅಮ್ಮ, ಈ ಹೊತ್ತಿಗೆ ನಿನ್ನ ಮಗಳಾಗಿ ಯೋಚಿಸಿದವಳು ನಾನು. ಆದರೆ ಮಕ್ಕಳಿಂದ ಗಂಡು ಮಕ್ಕಳಿಂದ ಆಗದಂತಹ ಕೆಲಸವನ್ನ ಹೆಣ್ಣು ಮಗಳಾಗಿ ನಾನು ನಡೆಸಿಕೊಡಬಹುದೇ ಎನ್ನುವ ಹಾಗೆ ಆಗ ಅಮ್ಮ ನಾಡಿದಂತಹ ಮಗಳೇ, ಹೆಣ್ಣಾದ
ಹೆಣ್ಣಾದರೇನು ಗಂಡಾದರೇನು ಹೆತ್ತವರಿಗೆ ಹೆತ್ತ ತಂದು ಕೊಟ್ಟರೆ ಲೋಕದಲ್ಲಿ ಅದಕ್ಕಿಂತ ಹಿರಿಮೆಯ ಚಾರ ಹೆತ್ತವರಿಗೆ ಇನ್ನೊಂದಿಲ್ಲ. ಹಾಗಾದ್ರೆ ಮಾತೆಯಿಂದ ಆಶೀರ್ವಾದವನ್ನು ಪಡೆದು ಇಲ್ಲಿಗೆ ಬಂದವರು ಜನನಿ ಆಜ್ಞೆಯಲ್ಲಿ ಮಾರಿ ಅಮ್ಮ ಆಜ್ಞೆ ಮಾಡಿದ್ದರು, ಆಶೀರ್ವಾದವನ್ನು ಮಾಡಿಕೊಳ್ಳಿಸಿದವರು. ಅಮ್ಮನ ಆಶೀರ್ವಾದವನ್ನೇ ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡವಳು ನಾನು. ಆದರೆ ಅಮ್ಮನ ಆಸ್ತಿ ನಿರ್ವಹಿಸಬೇಕು ಅಂತ ಆದರೆ ತಪಸ್ಸೇ ಸರಿ ಎನ್ನುವ ಹಾಗೆ ಅಮ್ಮನಿಂದ ಅರಿತುಕೊಂಡಿದೆ. ಕಾರಣವನ್ನ ಸೇರು ಕನಕಗರ್ಭನ ಕುರಿತಾಗಿ ತಪವನ್ನಾಚರಿಸು ಎನ್ನುವ ಹಾಗೆ ಅಮ್ಮನಾಡಿದಂತಹ ಕನಕ ಗರ್ಭನ ಕುರಿತು ತಪವನ್ನಾಚರಿಸಬೇಕು ಅಂತಾದ್ರೆ ಅರಣ್ಯ ಗರ್ಭವನ್ನ ಸೇರಿಕೊಂಡು ನನ್ನ ನಿಜ ಗರ್ಭದಲ್ಲಿ ಮುಂದೆ ಭೂಗರ್ಭವನ್ನು ಆಳುವಂತಹ ದುರಧೀರನಾದಂತಹ ಮಗನನ್ನ ಕರುಣಿಸಬೇಕೆನ್ನುವ ಹಾಗೆ ವರವನ್ನ ಕೇಳಿಕೊಳ್ಳಬೇಕು. ಹಾಗಾದ್ರೆ ಯೋಚನೆ ಮಾಡಬೇಕಲ್ಲ ನಾ ಇಲ್ಲಿವರೆಗೂ ಬರುವಾಗ ಯೋಚನೆ ಮಾಡಿಕೊಂಡು ಬಂದೆ. ಸುತ್ತಲೂ ನೋಟವನ್ನು ಹರಿಸುವಾಗ ಆಶ್ಚರ್ಯವಲ್ಲ ಪರಮಾಶ್ಚರ್ಯವೇ ಆಯಿತು ನನಗೆ. ಇಲ್ಲಿಯ ಗಂಡಸರಿದ್ದಾರಲ್ಲ, ಹೆಣ್ಣು ಮಕ್ಕಳನ್ನ ಈವರೆಗೂ ನೋಡದವರ ಹಾಗೆ ಮಾಡುತ್ತಾ ಕೈಗೆ ಸಿಕ್ಕರೆ ಸಾಕು ಕುಕ್ಕಿ ತಿನ್ನು ಎನ್ನುವ ಹಾಗೆ. ಆದ್ರೆ ಅವರ ವಿಚಾರ ನನಗಲ್ಲ. ತಪಸ್ಸನ್ನು ಆಚರಿಸಬೇಕು ಅಂತ ನಾನು ಹೇಗಿದ್ದೇನೆ ಎನ್ನುವ ಹಾಗೆ ಯೋಚನೆ ಮಾಡಿಕೊಳ್ಬೇಕಲ್ಲ. ನಾ ಹೇಗಿದ್ದೇನೆ ಚೆಲುವಿಗೆ ಶಾಲೆ ಶೋಭಿಪಿ ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ ಆಯ್ ಆಯ್ ಆಯ್
ಆಗಲೇ ನಾನು ವಿಚಾರವನ್ನು ಪ್ರಸ್ತಾಪಿಸಿದವಳು. ಬರುವಾಗಲೇ ಗಂಡಸರೆಲ್ಲ ನನ್ನನ್ನು ಬಾಯ್ಬಿಟ್ಟು ನೋಡ್ತಾ ಇದ್ದಾರೆ. ಅಬ್ಬಬ್ಬ, ಅವರ ಆಸೆಗಳು ಅವರ ಆ ಜೊಲ್ಲಿನಲ್ಲಿ ಕಾಣಿಸ್ತಾ ಉಂಟು. ಆದ್ರೆ ಅದೆಲ್ಲ ನನಗೆ ಅಡ್ಡಿಯಾಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿಗೆ ಬರುವಂತಹ ವಿಚಾರಕ್ಕೆ ನಾ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಬಂದವಳು. ನನ್ನ ತಪಸ್ಸಿಗೆ ಭಂಗವಾಗುವುದ್ರೆ ಏನಾಡುವುದು? ಹಾಗಾದ್ರೆ ಯಾರ ತಪಸ್ಸಿಗೆ ಭಂಗವಾಗಬಹುದು? ಹಾ 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 ಆ ನೆಲದಲ್ಲಿ ಹರಿಯುವಂತಹ ಮೃಗಗಳಿಗೆ ತಪಸ್ಸಿಗೆ ಭಂಗವಾಗಿತ್ತು? ಖಂಡಿತವಾಗಿಯೂ ಇಲ್ಲ. ಯಾಕೆ? ಮೇಲೆ ಗಿಡಗಳು ಕಾಯುತ್ತಾ ಉಂಟು. ಆ ಸರ್ಪಗಳನ್ನು ಕೊಂಡೊಯ್ದು ಹೋಗುವುದಕ್ಕೆ ಅವು ಗಿಡಗಳು. ಹಾಗಾದ್ರೆ ಯಾವ ರೂಪ? ಹಾ ಹಾ ಅದು ಅದು ದೂರದಲ್ಲಿ ದುರ್ಗಗಳ ಹಿಂಡು. ಅದನ್ನ ಆ ರೂಪವನ್ನ ಅಂತೂ ತಪವನ್ನು ಕೈಯುವುದೇ ಖಂಡಿತವಾಗಿಯೂ. ವ್ಯಾಘ್ರ ಒಂದು ಕಾಯುತ್ತಾ ಉಂಟು ಆ ತುರಗದ ಬೇಟೆಗಾಗಿ. ಹಾಗಾದ್ರೆ ಯಾವ ರೂಪ? ನಿಜ ರೂಪದಿಂದಲಂತೂ ತಪಸ್ಸನ್ನು ಆಚರಿಸುವುದಕ್ಕೆ ಸಾಧ್ಯವಿಲ್ಲ. ರೂಪವನ್ನು ಮರೆಮಾಚಿನ ರೂಪವನ್ನು ತಪಸ್ಸನ್ನ ಕೈಬೀಸಿ ಎಲ್ಲರಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಇದ್ದಾರಲ್ಲ ಸುರರೆಂಬ ಬಗೆಗಳ ಈಗರೂ ಹೇಗಾದರೂ ಪಾರಾಗಬಹುದು. ಆದರೆ ನಮ್ಮ ಹಿತವನ್ನು ಬಯಸದಂತ ಆ ಸುರಪ ಮುಖ್ಯರಿದ್ದಾರಲ್ಲ, ಸುರಪರು ಸುರಸಂತತಿಗಳು ಹೇಳುವುದಕ್ಕೆ ಒಳ್ಳೆಯವರಂತೆ, ಮಾಡುವುದಿಲ್ಲ ಕೆಟ್ಟ ಕಾರ್ಯಗಳು. ನಮ್ಮಕ್ಕಿಂತ ಕಿರಿಯರಾದರೂ ಕೂಡ ಎತ್ತರ ಸ್ಥಾನದಲ್ಲಿದ್ದಾರೆ. ಅಮ್ಮನ ಆಸೆ ಆ ದಿಕ್ಸಂಜಾತರನ್ನ ಕೆಳಗಿಳಿಸಬೇಕು, ದಿಕ್ಸಂಜಾತರು ಮೇಲೆ ಕೂರಬೇಕು. ಅರ್ಹತೆ ಸಿಗಬೇಕಿತ್ತು ನಮಗೆ ಸ್ವರ್ಗಲೋಕದ ಪಟ್ಟ, ಅಲ್ಲಿ ಕೈ ತಪ್ಪಿ ಹೋಯಿತಲ್ಲ. ಮುಂದೆ ಹೇಗೂ ನಾವು ಮೇಲೆ ಬರಬಾರದು ಎನ್ನುವ ಹಾಗೆ ನಮ್ಮ ಏಳಿಗೆಯನ್ನ ಬಯಸದೇ ಕಣ್ಣಿಟ್ಟು ಪಾಪಿಟ್ಟು ಕಾಯ್ತಾ ಇದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂತಾದ್ರೆ ನಾ ನಿಜವನ್ನೇ ಮರೆಸಬೇಕು. ಯಾವ ರೂಪ ಎನ್ನುವ ಹಾಗೆ ನಾನು ನೋಡಿದ್ರಿ ಅದಕ್ಕೆಲ್ಲೂ ಅಡಿಯುಂಟು. ಹಾ 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 ಅದು ಅದು ಅದೋ ಅಲ್ಲಿ ನೋಡಿ ಅಂತೆ ಮಹಿಷಿಗಳ ಹಿಂಡು, ಯಾರ ಹೆದರಿಕೆಯೂ ಇಲ್ಲ. ಏನಾಗುತ್ತಾ ಉಂಟು ಎನ್ನುವ ಅಂತಹ ಗೊಡವೆಯೇ ಅವುಗಳು. ಯಾರಲ್ಲಿ ಆಚೆ ಹೋದ್ರು ಕೂಡ ಅವರು ನೋಡುವುದು
ಹಾಗಾದ್ರೆ ನನ್ನ ತಪಸ್ಸಿಗೆ ಅದೇ ಸರಿಯಲ್ಲಿ ತಡ ಮಾಡುವುದು ಯಾಕೆ? ಒಂದು ಹೊತ್ತಾಗಲೇ ಹಾಗಾದ್ರೆ ಮಹಿಷಿ ರೂಪವನ್ನ ತಪವನ್ನಾಗಲಿದ್ದೇನಂತೆ. ಲೋಕದ ಒಳಿತನ್ನು ಬಯಸಿ ತಪಸ್ಸನ್ನು ಆಚರಿಸುವಂತ ಮುನಿಯು ಇಂದು ಈ ಸ್ಥಿತಿಯ ಕಾರಣವಾದರೇನು? ಒಮ್ಮೆಲೆ ಜ್ಞಾನ ದೃಷ್ಟಿಯನ್ನು ನೋಡ್ತೇನಂತೆ. ನನ್ನ ತಪಸ್ಸು ಭಾಂಗವಾಗಲು ಕಾರಣವೇನೆಂದರೆ ಒಮ್ಮೆಲೆ ಜ್ಞಾನ ದೃಷ್ಟಿಯನ್ನು ನೋಡಿದರೆ ದಿತಿಪುತ್ರಿಯಾದ ಮಾಲಿನಿಯು ದುರಪರಾಕ್ರಮಿ ಪುತ್ರನನ್ನು ಪಡೆಯಲು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳ ಉದ್ದೇಶವಾದರೇನು? ಸುರರನ್ನು ಬಗ್ಗು ಪಡೆಯಲು ಇಂತಹ ದುರಾಸೆಯನ್ನು ಇಟ್ಟುಕೊಂಡು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಆದರೆ ಅದು ಮುನಿಕುಲ ತಪಮಾನ. ಸರಿಯಾದ ಶಿಕ್ಷೆ ಆಗಲೇಬೇಕು. ಇವಳು ಯಾವ ರೂಪವನ್ನು ತಲೆದು ತಪಸ್ಸನ್ನು ಆಚರಿಸಿದಳೆಯೋ ಮಹಿಷಾರೂಪ. ಹಾಗಾಗಿ ಇನ್ನು ಮುಂದೆ ಇವಳ ಉದ್ಧಾರದಲ್ಲಿ ಮಹಿಷಾನೇ ಹುಟ್ಟಲಿ. ನಾನು ನೀಡಿದಂತಹ ಈ ರೂಪವನ್ನು ಆ ತ್ರಿಮೂರ್ತಿಗಳಲ್ಲೂ ಸರಿಪಡಿಸಲು ಸಾಧ್ಯವಾಗದೆ ಹೋಗಲಿ. ಇನ್ನು ಮುಂದೆ ಈ ಸ್ಥಳದಲ್ಲಿ ಇರುವುದಲ್ಲ, ನನ್ನ ತಪಸ್ಸು ಭಾಂಗವಾಗಲು ಸೂಕ್ತವಾದ ವೇದಿಕೆ ತರಾರಿಸುತ್ತೇನೆ. ಶಾರದಾ ರಮಣ ಸೇರಿದೆ ಚರಣ
ಎನಿದು ಘನತರ ತಪವು ಮಾಲಿನಿ ಮಣಿಗೆ ನಿ ಬಳಲಿದೆ ಚಿತ್ತವು ಸಾನುರಗದಿ ಬೆಳು ಮನದಿರವನ್ನು ನಾನಿವೆ ನೈ ತಂದು ಎಂದು ಕಮಲ ಜನು ಏನಿದು ಮಗಳೇ ಮಾಲಿನಿ, ಘನಘೋರವಾದಂತಹ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕವಾಸಿಯಾದಂತಹ ನಾನು ಧರೆಗಿಳಿದು ಬಂದಿದ್ದೇನೆ. ಎದ್ದೇಳು ಮಗಳೇ, ಮನದಿಚ್ಚೇನೆಂಬುದನ್ನು ತಿಳಿಸು. ಓ ಕರುಣಸಾಗರ ದೇವ, ಮಗಳೇ, ಕರುಣಸಾಗರ ದೇವಯೇ ಪರಮೇಶ್ವರಿ ಕೇಳಯ್ಯ ದೇವಾ ದೇವಾ ಕರುಣಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲೇ ಮನದಿರವಾಗ ಹರುಷದಿಂದಲೇ ಮನದಿರವಾಗ ಪುರಧೀರ ನಾಗಿಗ ಕರಳದ ಬಯಸಿನಾಗ ದುರಧೀರ ನಾಗಿಗ ಕರಳದ ಬಯಸಿನಾಗ ವಿರಚಿಸಿದೆನು ಘೋರ ತಪವಾಗ ನಾ ವಿರಚಿಸಿದೆನು ಘೋರ ಓ ಕರುಣಸಾಗರ ದೇವ, ಮಗಳೇ, ಈ ಮಾಲಿನಿಯ ಅವಿಚ್ಛಿನ್ನವಾದಂತಹ ಭಕ್ತಿಗೆ ಒಳಿದು ಹ, ಮೈಧೂರಿನೇ ತಂದೆ ಹೌದು. ಧನ್ಯಳಾದ. ಹೀಗೆ ತಪಸ್ಸನಾಚರಿಸುವುದಕ್ಕೆ ಬಲವಾದಂತಹ ಕಾರಣ ಅಯ್ಯ, ಆ ಮಾತೆಯಿಂದ ಆಶೀರ್ವಾದವನ್ನು ಪಡೆದು ಈ ಕಾಂತಾರಕ್ಕೆ ಬಂದು ಹ, ಹ, ಮೈಯನ್ನ ದಂಡಿಸಿ ಹ, ಆಹಾರಾದಿಗಳನ್ನು ತ್ಯಜಿಸಿ ಹ, ನಿನ್ನನ್ನ ನಿರಂತರವೂ ಭಜನೆಯ ಮೂಲಕ ಮೆಚ್ಚಿಸುತ್ತಿದ್ದವಳು. ಹೌದು. ಆದರೆ ಇವರಿ ಹೊತ್ತಿಗೆ ಹ, ನಿನ್ನ ತಪಸ್ಸನ್ನ ಮೂಲಕ ನಿನ್ನನ್ನು ಪ್ರತ್ಯಕ್ಷಪಡಿಸುವರೇ ಕಾರಣವು. ಹ, ಅಯ್ಯ, ಮಗಳೇ, ಮುಂದೆ ನನ್ನ ಹ, ನಿಜ ಗರ್ಭದ ದುರಧೀರನಾದಂತಹ ಪುತ್ರ ಸಂತಾನವನ್ನು ಬೆಳಗಿ ಬರು ಅಸುರ ಕುಲವನ್ನು ಉತ್ತರಿಸುವಂತಹ ಮಗ ನನ್ನ ಉದರದಲ್ಲಿ ಹುಟ್ಟಿ ಬರಬೇಕು ಎನ್ನುವಂತಹ ನನ್ನ ತಾಯಿಯ ಆಸೆಯನ್ನು ಈಡೇರಿಸುವ ಸಲುವಾಗಿ ಜೊತೆಗೆ ನನ್ನ ಮನದ ಕಾಮನೆಯೂ ಅದು. ಹಾಗಾಗಿ ಕೇಳಿದಂತಹ ವರವನ್ನ ಅನುಗ್ರಹಿಸುವೆಯಾ ತಂದೆ? ತಥಾಸ್ತು ಮಗಳೇ. ಸಂತೋಷವಾಯಿತು. ನಿನ್ನ ಉದರದಲ್ಲಿ ಸಂತಾನ ಭಾಗ್ಯ ದೊರೆಯುತ್ತದೆ. ಹ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹ. ಕೋಣನಾಗಿರುತ್ತಾನೆ. ಏನು ತಂದೆ? ಹೌದು ಮಗಳೇ. ವರವನ್ನು ಬೇಡಿದಂತಹ ವಿಚಾರಕ್ಕೆ ನನಗೆ ಯಾವ ರೀತಿಯಂತಹ ಶಾಪದ ವಿಚಾರವನ್ನು ಹೇಳಿದ್ದಾರೆ? ಮರುಗದಿರು ಮಗಳೇ. ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿ ಮುನಿವರ ನೊರೆದ ವಚನವು ತಪ್ಪಲರಿಗೆ ಮುನಿವರ ನೊರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ
ಕ್ರಮಿಯನಿಸಿ ಮೆರೆಯುವನು ತ್ರಿಜಗದಿ ಘನಕೀರ್ತಿಯುದಲಿ ಮೆರೆಯುವನು ತ್ರಿಜಗದಿ ಘನಕೀರ್ತಿಯುದಲಿ ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಮಗಳೇ 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 ಮರುಗದಿರು ಮಗಳೇ, ಬ್ರಹ್ಮದೇವ ಇಷ್ಟು ದಿನ ತಪಸ್ಸನ್ನಾಚರಿಸಿದು ವ್ಯರ್ಥವಾಯಿತೆಂದು ಬೇಸರ ಪಡಬೇಡ. ಮನಸ್ಸಿಗೆ ದುಃಖ ಆವರಿಸಿದೆ. ಪಡಬೇಡ ಮಗಳೇ, ನಿನ್ನ ಈ ದುರಿತಕ್ಕೆ ನೀನೇ ಕಾರಣವಾಗಿದ್ದಿ. ಏನು ಸತ್ಯವನ್ನು ಮರೆಮಾಚಿ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸಿದು ಇಲ್ಲಿಯೇ ತಪಸ್ಸನ್ನಾಚರಿಸಿದಂತಹ ಸುಪಾಕ್ಷಕ ಮುನಿಗೆ ಅಡ್ಡಿ ಉಂಟು ಮಾಡಿದೆ. ಆತ ಕೋಪಗೊಂಡು ನಿನ್ನ ಉದರದಲ್ಲಿ ಕೋಡನೆ ಹುಟ್ಟಲಿ ಎಂಬುದಾಗಿ ಶಾಪವನ್ನಿಟ್ಟಿದ್ದಾನೆ. ಬ್ರಹ್ಮದೇವ ಮಗಳೇ, ಪುತ್ರ ಸಂತಾನನ ಉದರದಲ್ಲಿ ಉದಿಸಬೇಕು ಎನ್ನುವ ಹಾಗೆ ಮನಸ್ಸಿನ ಕಾಮನ್ನೆನಿಸಿಕೊಂಡು ತಪಸ್ಸನ್ನು ಆಚರಿಸಿದವು. ಹೌದು, ಆದರೆ ಈ ಹೊತ್ತಿಗೆ ನೀವೇ ಹೇಳಿದಂತಹ ವಿಚಾರ ಮುನಿಯೊಂದು ಶಾಪವನ್ನು ಕೊಟ್ಟಿದ್ದಾರೆ ಎನ್ನುವ ಹಾಗೆ. ಹೌದು ಬ್ರಹ್ಮದೇವ, ಮಗಳೇ. 3 ಮೂರ್ತಿಗಳಲ್ಲಿ ಓರ್ವರು ನೀವು. ಹ, ಮುನಿ ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಆಗುವುದಿಲ್ಲ. ಮುನಿ ಶಾಪ ಕೊಡುವಾಗಲೇ 3 ಮೂರ್ತಿಗಳಿಂದಲೂ ಪರಿಹರಿಸಲಾಗದೆ ಹೋಗಲಿ ಎಂಬುದಾಗಿ ಶಾಪ ಕೊಟ್ಟಿದ್ದಾನೆ. ದೇವ, ಎಂತಹ ಮಾತನ್ನ ಈ ಹೊತ್ತಿಗೆ ಕೇಳುತ್ತಾ ಇದ್ದೀನಿ. ಸಂತಾನವಾಗಬೇಕು, ಹುಟ್ಟಿದಂತಹ ಮಗುವನ್ನು ಆಡಿಸಬೇಕು, ಪಾಲಿಸಬೇಕು ಎನ್ನುವ ಹಾಗೆ ನಾ ಕನಸು ಕಂಡವಳು. ಒಂದು ವೇಳೆ ನೀವು ಆಡಿದ ಹಾಗೆ ನನ್ನ ಉದರದಲ್ಲಿ ಮಹಿಷನು ಹುಟ್ಟಿದಂತಾದ್ರೆ ನಾ ಹೇಗೆ ತಾಯ್ತನದ ಸುಖವನ್ನು ಅನುಭವಿಸಲಿ? ನನ್ನ ಆಸೆ ಹೇಗೆ ಈಡೇರುತ್ತದೆ ಸ್ವಾಮಿ? ಮಗಳೇ, ಬೇಸರ ಪಡಬೇಡ. ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಣನಾದರೂ ಜಾಣನಾಗಿರುತ್ತಾನೆ. 3 ಲೋಕವನ್ನು ಸಂತೈಸುವನಾಗಿರುತ್ತಾನೆ. ನಿನ್ನ ಇಚ್ಛೆಯನ್ನು ಈಡೇರಿಸುತ್ತಾನೆ. ಹೋಗು, ನಿನಗೆ ಶುಭವಾಗಲಿ. ಧನ್ಯನಾದ ಸ್ವಾಮಿ. ತಪಸ್ಸನ್ನು ಆಚರಿಸಿದ ವಿಚಾರವಾಗಿ ವರವೇನು ದೊರಕಿಯಾಯಿತು. ರೂಪದಲ್ಲಿ ಮಗ ಕೋಣನಾದ್ರೆ ಏನಂತೆ, ಜಾಣನಾಗಿ ಮೆರೆಯುತ್ತಾನಂತೆ, ಎಂತವರ ಆಸೆಯನ್ನು ಪೂರೈಸುತ್ತಾನೆ ಎನ್ನುವ ಹಾಗೆ ಬ್ರಹ್ಮದೇವರಿಂದಲೇ ಕೇಳ್ಪಟ್ಟೆ. ಹಾಗಾದ್ರೆ ತಡ ಮಾಡುವುದು ಯಾಕೆ? ವಿಚಾರವನ್ನು ಅಮ್ಮನಲ್ಲಿ ಹೇಳಬೇಕು. ಕನಕ ಗರ್ಭನೇ ಬಾಬನುಗೊಂಡು ಮಾಲಿನಿ ಕನಕ ದೋಷವನೇ ತಾಳಿ ಕೆಲದಳು ನಿಜ ರೂಪವನು ತಳ್ಳೆಯುತ್ತಲೇ ಮಲಗಿದಿ ಜನನಿಯಲಿ ನನ್ನ ಮಗನಾದ ಮಾಲಿನಿಯನ್ನು ತಪಸ್ಸನ್ನಾಚರಿಸುವುದೆಂದು ಕಾಡಿಗೆ ಕಳುಹಿಸಿಕೊಟ್ಟಿದ್ದೆ. ಸಂತೋಷದ ವಿಚಾರವೇನೆಂದರೆ ಅವನ ತಪಸ್ಸಿಗೆ ಉಳಿಯುವಂತಹ ಬ್ರಹ್ಮದೇವನು ಒಂದು ಪುತ್ರನಿಗೆ ಧೀರನುವಾದಂತಹ ಪುತ್ರನು ಪ್ರಾಪ್ತನಾಗುತ್ತಾನೆ ಎಂಬುದಾಗಿ ಹೊರಹೊಂದಿಸಿದ್ದಾನಂತೆ. ಆದರೆ ಒಂದು ಸಮಸ್ಯೆ ಇದೆ ಅಲ್ಲ, ಮದುವೆಯಾದರೆ ಮಕ್ಕಳಾಯಿತು ಎಂದಾದರೆ ಅದು ಲೋಕಾಪವಾದಕ್ಕೆ ಕಾರಣವಾದೀತು. ಅದಕ್ಕಾಗಿ ನನ್ನ ಮಗಳ ರೂಪಕ್ಕೆ ಅನುರೂಪವಾದಂತಹ ಯೋಗ್ಯನಾದ ವರನನ್ನು ಹುಡುಕಿ ಮದುವೆ ಮಾಡಿಸುವುದು ತಾಯಿಯಾದಂತಹ ನನ್ನ ಕರ್ತವ್ಯ. ಹಾಗಾಗಿ ವರನು ಯಾರು ಎಂಬುದಾಗಿ ಯೋಚಿಸಿದರೆ ಪಾತಾಳ ಲೋಕದ ಮಧುವನದಾಧಿಕಾರಿ ವಿದ್ಯುನ್ಮಾಲಿಯೇ ಸರಿ ಎಂದು ನನಗೆ ಅನಿಸುತ್ತಾ ಇದೆ. ಹಾಗಾಗಿ ಈ ಕೂಡಲೇ ಆತನಿಗೆ ಓಲೆಯೊಂದನ್ನು ಕಳುಹಿಸುತ್ತೇನಂತೆ.
ಬಂದಂತ ಕಾರ್ಯ ಅನೇಕವಿದೆ, ಅನೇಕವಿದೆ. ಖಾಗೆಯರ ಕುಲಜವಿದ್ದು ಬಾಲಿನ ಪರಿಪಾಲಿಸುವುದನ್ನೇ ಪರಿಪಾಲಿಸು. ಕಾಲಕ್ಕೆ ವಂಶದ ಕಲಾದೇವಿಯ ಮಗನಾದಂತಹ ನಾನೇ ವಿದ್ಯುನ್ಮಾಲಿ ಈ ಮಧುವನದ ರಾಜನಾಗಿ ಮೆರೆಯುತ್ತಾ ಇದ್ದವನಿದ್ದೇನೆ. ಇಂದೊಮ್ಮೆ ನನ್ನ ಅಣ್ಣನಾದಂತಹ ಕರಂಬನನ್ನು ಜೊತೆಗೊಂಡು ಸುರಲೋಕದ ಮೇಲೆ ದಾಳಿಯನ್ನು ಮಾಡಿದೆ. ಸುರಲೋಕವು ನಮಗಾಯಿತು. ಆದರೆ ಆ ಕಪಟಿ ಹರಿಯಿಂದಾಗಿ ನನ್ನ ಅಣ್ಣನನ್ನು ಕಳೆದುಕೊಂಡೆ. ಆಗ ನನಗೆ ತಿಳಿಯಿತು, ಸುರಲೋಕ ಬೇಕಿದ್ದರೆ ದೇಹ ಬಲ ಮಾತ್ರ ಸಾಲದು, ನಮಗೆ ವರಬಲವೂ ಕೂಡ ಬೇಕು. ಆದ್ದರಿಂದ ಘೋರ ಕಾರಣವನ್ನು ಸೇರಿ ಬ್ರಹ್ಮನ ಕುರಿತು ಹಲವು ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದೆ. ಬ್ರಹ್ಮದೇವನು ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಗೊಂಡನು. ಏನು ವರ ಬೇಕೆಂದು ಕೇಳಿದಾಗ ಮರಣವೇ ಬಾರದ ವರವನ್ನು ಕೊಡುವೆಂದೆ. ಆತನು ಆಯಿತು ಎಂದು ಹೇಳಿದನು. ಪುನಃ ನಿರ್ಗಮನವಾಗುವಾಗ ನನಗೆ ಮರಣ ಬರುವುದಿಲ್ಲ. ಮರಣ ಬರುವುದಾದರೆ ಆ ಯಕ್ಷನಿಂದ ಅಲ್ಲ, ಆ ಯಕ್ಷನಿಂದ ಮರಣ ಬರಲಿಕ್ಕೆ ಉಂಟ. ನಾನು ಇಷ್ಟು ಶೌರ್ಯವಂತನ, ಆದರೆ ಆ ಪಕ್ಷಿ ಯಕ್ಷ ಅಂತ ಹೇಳಿದ್ರೆ ಆ ಪಕ್ಷಿ ಅಲ್ವಾ, ಆ ಪಕ್ಷಿಯಿಂದ ನನಗೆ ಮರಣವ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ನಮ್ಮವರನ್ನೆಲ್ಲರನ್ನು ಜೊತೆಗೂಡಿ ಈ ಮಧುಪಾನದಲ್ಲಿ ನನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ. ನನ್ನ ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ನನಗೆ ಇದುವರೆಗೆ ಮದುವೆಯೇ ಆಗಲಿಲ್ಲ. ಒಬ್ಬಾಕೆ ಕುಲದವಳು ಹಾಗೂ ನನ್ನ ಘನತೆಗೆ ತಕ್ಕವಳನ್ನೇ ಮದುವೆಯಾಗುವುದು ಎಂದು ನಿಶ್ಚಯಿಸಿದ್ದೇನೆ. ಎಂದಿನಂತೆ ಒಲಗಸ್ತನಾದಂತಹ ಸಂದರ್ಭ ದೂತನಾಡಿದ ಮಾತು ಶುಭಯೋಗ ಶುಭಯೋಗ ಓಲೆಯೊಂದಿಗೆ ಬಂದ. ಓಲೆ ಒಕ್ಕನೆಯಲ್ಲೇನಿತ್ತೆಂದರೆ ಸೋಣಿತಾಪುರದ ದಿತಿದೇವಿಯ ಮಗಳಾದಂತಹ ಮಾಲಿನಿಗೆ ವಿವಾಹ ಮಾಡುವುದೆಂದು ನಿಶ್ಚಯಿಸಿಕೊಂಡಿದ್ದಾರಂತೆ. ವರನಾಗಿ ಈ ಮಧುವನದ ಅಧಿಕಾರಿಯಾದಂತಹ ವಿದ್ಯುನ್ಮಾಲಿ ಇಬ್ಬರ ಸಮೇತ ಹೋಗಬೇಕು ಎಂದು ಹೇಳಿದ್ದಾರೆ. ಇದು ನನಗೆ ಸೌಭಾಗ್ಯದ ದಿನ. ಗೊತ್ತಾ, ಆ ಮಾಲಿನಿಯನ್ನು ಮದುವೆಯಾದರೆ ಎರಡು ಲಾಭಗಳಿವೆ. ಮೊದಲನೆಯದ್ದು, ನನಗೆ ಒಬ್ಬಾಕೆ ಸ್ತ್ರೀ ಮದುವೆಯಾಗಲು ಲಭಿಸುತ್ತಾಳೆ. ಮತ್ತೊಂದು, ಆ ಶೋಣಿತಾಪುರದ ಸೈನ್ಯ ನನ್ನ ಜೊತೆ ಸೇರುತ್ತದೆ. ಆದ್ದರಿಂದ ಸುರಲೋಕದ ಮೇಲೆ ದಾಳಿಯನ್ನು ಮಾಡಬಹುದು. ತಡ ಮಾಡುವುದು ಸರಿಯಲ್ಲ. ದಿಬ್ಬಣಿಗರಿತ್ತ ಕಡೆ ಬರಲಿ.
ಉಂಟಾ? ಮದುವೆ ಮದುವೆ ಯಾರಿಗ? ನನಗೆ ಮದುವೆ. ಎಂತದ? ಹೌದೀಗ ಮದುವೆಗೆ ಹೋಗ್ಬೇಕಲ್ಲ. ಎಂತದ ಹೀಗೆ ಹೋಗುದು? ಎಲ್ಲ ಹುಡುಗರೆಲ್ಲ ತಂದಿದ್ದೀರಾ? ಶೋಣಿತಾಪುರಕ್ಕೆ ಹೋಗ್ಬೇಕಲ್ವನಾ? ಹುಡುಗರ ಸಮೇತರಾಗಿ ಹೋಗಬೇಕು. ಮಾಡುವುದು ಸರಿ ಎಲ್ಲ